ಇದೀಗ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗ್ತಿದ್ದಂತೆ ಒಂದಷ್ಟು ಅಸಮಾಧಾನಗಳು ಕಂಡು ಬರ್ತಾ ಇತ್ತು. ಇದೀಗ ಅಸಮಾಧಾನಗಳನ್ನ ಮರೆತು ಪಕ್ಷಕ್ಕೆ ಬೇಕಾಗಿ ಕೆಲಸ ಮಾಡೋದಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿದ್ದಾರೆ. ಉಡುಪಿಯಲ್ಲಿ ರಘುಪತಿ ಭಟ್ ಅವರ ಬೇಸರ ಶಮನವಾಗಿದೆ. ನನ್ನದೇ ಚುನಾವಣೆ ಎಂಬ ರೀತಿಯಲ್ಲಿ ಪ್ರಚಾರ ಕಾರ್ಯ ನಡೆಸ್ತೇನೆ, 60,000 ಮತಗಳ ಅಂತರದಲ್ಲಿ ಯಶ್ಪಾಲ್ ಸುವರ್ಣ ಅವರು ಗೆಲ್ತಾರೆ, ಇವತ್ತಿನಿಂದ ಸಂಘಟನಾತ್ಮಕ ಕಾರ್ಯಚಟುವಟಿಕೆ ಪ್ರಾರಂಭ ಆಗುತ್ತೆ ಅಂತ ರಘುಪತಿ ಭಟ್ ಹೇಳಿದರು. ನಡೆಯಲಿರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಯಶ್ಪಾಲ್ ಸುವರ್ಣ ಅವರು ಪಕ್ಷದಿಂದ ಆಯ್ಕೆಯಾಗಿ ಇವತ್ತಿನಿಂದ ನಮ್ಮ ಒಂದು ಕಾರ್ಯಚಟುವಟಿಕೆ, ಸಂಘಟನಾತ್ಮಕವಾದಂಥ ಕಾರ್ಯಚಟುವಟಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನು ನಮ್ಮ 226 ಬೂತ್ನಿಂದ ಬಂದಂಥ ಎಲ್ಲ ಅಧ್ಯಕ್ಷರುಗಳು ಮತ್ತು ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಮತ್ತು ಪ್ರಮುಖರು ಈಗಾಗಲೇ ನಾವು ಪಣವನ್ನು ತೊಟ್ಟಿದ್ದೇವೆ. ಯಶ್ಪಾಲ್ ಸುವರ್ಣ ಅವರನ್ನು 60,000ಕ್ಕಿಂತ ಹೆಚ್ಚು ಮತಗಳಿಂದ 60,000ಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲಿಸ್ತೇವೆ ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಇವತ್ತಿನ ಸಭೆಯಲ್ಲಿ ನಾವು ಮಾಡಿದ್ದೇವೆ. ಈಗಾಗಲೇ ಭಾರತೀಯ ಜನತಾ ಪಕ್ಷ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಬೂತ್ಗಳಲ್ಲಿ ಪೇಜ್ ಪ್ರಮುಖರವರೆಗೆ ನಮ್ಮ ಸಂಘಟನೆ ಇದೆ. ಈಗಾಗಲೇ ಬೂತ್ ಸಂಗಮ ಮಾಡಿದೆ. ನಮಗೆ ಈ ಚುನಾವಣಾ ಚಾಲನೆ ಕೊಡುವಂಥದ್ದು ಭಾಳ ಪ್ರಾಮುಖ್ಯವಿತ್ತು. ನಾಳೆಯಿಂದ ನಮ್ಮ ಎಲ್ಲ ಬೂತ್ಗಳಲ್ಲಿ ಬೂತ್ ಸಮಿತಿಯವರು ಅವರೇ ಒಂದು ಸಭೆಯನ್ನು ಮಾಡಿ ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನು ಪ್ರಥಮ ಹಂತದಲ್ಲಿ ಮಾಡಿ, ಪರಿಷ್ಕರಣೆ ಅಂದರೆ ಮತದಾರರು ಒಂದು ಪರಿಶೀಲನೆ ಅಂದರೆ ಅವ್ರು ಯಾವ ರೀತಿ ಮತದಾರ ಒಲವು ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಸಾಧಾರಣ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಗೊತ್ತಿರ್ತದೆ. ಅದನ್ನು ABC ಒಂದು ವಿಂಗಡಣೆ ಮಾಡಿ, A ಅಂದರೆ ಪಕ್ಕಾ BJP, B ಅಂದರೆ ಮಧ್ಯದಲ್ಲಿರುವಂಥದ್ದು, C ಅಂದರೆ ಬರಲಿಕ್ಕಾಗುವುದಿಲ್ಲ, C ಅನ್ನು B ಮಾಡಲಿಕ್ಕೆ, B ಅನ್ನು A ಮಾಡಲಿಕ್ಕೆ, ಒಟ್ಟು ಹೇಗೆಲ್ಲ ತರಲಿಕ್ಕೆ ಬೇಕಾದಂಥ ಕಾರ್ಯತಂತ್ರವನ್ನು ನಾಳೆ, ಇದು ರೆಗ್ಯುಲರ್ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ